ಮಂಗಳೂರಿನ ಸಂಘನಿಕೇತನದಲ್ಲಿ ನಡೀತಾ ಇರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ನೇತೃತ್ವದಲ್ಲಿ ಶನಿವಾರ ಭೇಟಿ ನೀಡಲಾಯಿತು. ಪರಸ್ಪರ ಹೂಗುಚ್ಛಗಳ ವಿನಿಮಯ ಹಾಗೂ ಕಾಣಿಕೆ ರೂಪದಲ್ಲಿ ತಂದಂತಹ ಹೂ ಹಣ್ಣು ಹಂಪಲು ಸಮರ್ಪಣೆ ಮಾಡಲಾಯಿತು. ಈ ವೇಳೆ ಭರತನಾಟ್ಯದಲ್ಲಿ ಸಾಧನೆಗೈದ ಕುಮಾರಿ ರೆಮೋನಾ ಇವೆಟ್ ಪಿರೇರಾ ಅವರಿಗೆ ಸಮಿತಿಯ ವತಿಯಿಂದ ಗೌರವಾರ್ಪಣೆ ಮಾಡಲಾಯಿತು. ಈ ವೇಳೆ ವೇದಿಕೆಯ ಅಧ್ಯಕ್ಷ ಫ್ರಾಂಕ್ಲಿನ್ ಮೊಂತೆರೋ, ಕ್ರೆಡೈ ಅಧ್ಯಕ್ಷ ವಿನೋದ್ ಪಿಂಟೋ, ಡಾಕ್ಟರ್ ಜೆಸಿಂತಾ ಗೋವಿಯಾಸ್, ಅರುಣ್ ರಾಜ್ ರೊಡ್ರಿಗಸ್, ಐಎಂಎ ಮಂಗಳೂರು ಅಧ್ಯಕ್ಷೆ ಡಾಕ್ಟರ್ ಜೆನ್ನಿ ಮರಿಯಾ, ಡಾಕ್ಟರ್ ತೆರೇಸಾ ಲೀಡಿಯಾ ಮೆಂಡೋನ್ಸಾ, ಪ್ರೊಫೆಸರ್ ಸಂಧ್ಯಾ ಡಿಸೋಜಾ, ನೋಟರಿ ಲ್ಯಾನಿ ಪಿಂಟೋ, ಅಡ್ವೊಕೇಟ್ ರೋಷ್ಮಾ ಡಿಸೋಜಾ, ಪ್ರವೀಣ್ ಥಾವ್ರೋ, ಪ್ಯಾಕ್ಸಿರಿನ್ ಕ್ರಾಸ್ತಾ, ಡಾಕ್ಟರ್ ಎಲ್ವಿಸ್ ರಾಡ್ರಿಗಸ್, ನವೀನ್ ಫೆರ್ನಾಂಡಿಸ್, ಪಿಎಸ್ ಪ್ರಕಾಶ್, ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಪ್ರವೀಣ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಘನಿಕೇತನದಲ್ಲಿ 78ನೇ ವರ್ಷದ ಗಣೇಶೋತ್ಸವ ಸಂಭ್ರಮಕ್ಕೆ ಇಲ್ಲಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಪರವಾಗಿ ಇಲ್ಲಿ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ಸಲವೂ ಸಹ ನಮಗೆ ಒಳ್ಳೆಯ ಸ್ವಾಗತ ಸಿಕ್ಕಿದೆ ಹಾಗೂ ನಮಗೆ ಪ್ರತಿ ವರ್ಷದಾಗಿ ಈ ಸಲ ಸಹ ತುಂಬ ಸಂತೋಷ ಇಲ್ಲಿ ಬರಲಿಕ್ಕೆ. ಎಲ್ಲರಿಗೂ ಸಹ ಗಣೇಶ ಚತುರ್ಥಿ ಹಬ್ಬದ ಬಾಲಗಂಗಾಧರ ತಿಲಕರು ಏನು ಹೇಳಿದರು, ಒಂದು ರಾಷ್ಟ್ರ ಒಂದು ಕುಟುಂಬ ಇದು ಒಟ್ಟಾದಾಗ ಮಾತ್ರ ಈ ದೇಶ ಬಿಡುಗಡೆಗೆ ಸಾಧ್ಯ ಅನ್ನೋದನ್ನು ಹೇಳಿಕೊಟ್ಟಿದ್ರು. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದೆ. 79 ವರ್ಷಗಳ ಸ್ವಾತಂತ್ರ್ಯೋತ್ಸವ ನಾವು ಮೊನ್ನೆ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಎಲ್ಲರೂ ಸಮಾನರು. ಧರ್ಮದ ಆಚರಣೆ ನಂಬಿಕೆಗಳು ಬೇರೆ ಬೇರೆ ಇದ್ದರೂ ಕೂಡ ರಾಷ್ಟ್ರೀಯತೆಯಲ್ಲಿ ನಾವೆಲ್ಲ ಒಂದು ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ನೀಡುವುದೇ ನಮ್ಮ ಈ ಭೇಟಿಯ ಉದ್ದೇಶ. ಸಮಾಜದಲ್ಲಿ ಒಗ್ಗಟ್ಟು ಸಾಮರಸ್ಯ ಮೂಡಿಸಲಿಕ್ಕಾಗಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಕಳೆದ 10 ವರ್ಷಗಳಿಂದ ಈ ಒಂದು ಸಾಮರಸ್ಯದ ಭೇಟಿ ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸಮಸ್ತರಿಗೂ ನಾನು ಧನ್ಯವಾದಗಳು ಹೇಳಿದೆ. ಯಾಕಂದರೆ ಅವರ ಸಹಕಾರದಿಂದ ಇದು ಇವತ್ತು ಸಾಕಾರ ಆಗ್ತಾಯಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯಂತೆ ನಾವೆಲ್ಲರೂ ಒಂದು ಕುಟುಂಬದಂತೆ ಜೀವಿಸಬೇಕು. ಅವರ ಆಶಯ ಏನಿದೆ ಅಂತ ಹೇಳಿದರೆ, ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾದಾಗ ರಾಷ್ಟ್ರದಲ್ಲಿ ಐಕ್ಯತೆ ಮೂಡಿ ಬರುತ್ತೆ ಅನ್ನೋದನ್ನು ನಾವು ಇವತ್ತು ಮನಗಂಡಿದ್ದೇವೆ. ಅದಕ್ಕಾಗಿ ಯಾವುದೇ ಒಂದು ಪ್ರತಿಫಲ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ನಾವು ಈ ಕಾರ್ಯವನ್ನು ಬಹಳ ಭಕ್ತಿ ಹಾಗೂ ಶ್ರದ್ಧೆಯಿಂದ, ಒಟ್ಟಿನಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದೇವೆ. ಕ್ರೈಸ್ತ ಸಮಾಜದ ಹಲವಾರು ವೈದ್ಯರು, ಬಿಲ್ಡರ್ಗಳು, ನ್ಯಾಯವಾದಿಗಳು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯತಕ್ಕಂಥ ಗಣ್ಯರು ಇವತ್ತು ಈ ನಿಯೋಗದಲ್ಲಿ ಪ್ರತಿ ವರ್ಷ ಭಾಗವಹಿಸಿಕೊಂಡು ಬಂದ. ಯಾವಾಗ ನಾವು ವ್ಯಕ್ತಿಗತ ಜಾತಿ ಮತಗಳನ್ನು ಮೀರಿಕೊಂಡು ಸಮಷ್ಟಿಯ ಚಿಂತನೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೋ, ಆವಾಗ ಈ ದೇಶದ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಮುಖಾಂತರ ಇದನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಮಾಡಿದರು. ಅದೇ ಪ್ರೇರಣೆಯಿಂದ ಇವತ್ತು ಪ್ರಾರಂಭವಾದ ಗಣೇಶೋತ್ಸವ ಇವತ್ತು ತನ್ನ ಏನು ಉದ್ದೇಶ ಇದೆ ಅದು ಸಾಫಲ್ಯವಾಗುವುದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಒಂದೇ ಸಮಾಜದ, ಒಂದೇ ದೇಶದ ಮಕ್ಕಳು ಮತ್ತು ನಮ್ಮ ಚಿಂತನೆ ಸಮಷ್ಟಿಯ ಬಗ್ಗೆ ಇರ್ಬೋದು, ನಮ್ಮ ವ್ಯಕ್ತಿಗತ
ಜಾತಿ ಇರ್ಬೋದು, ವ್ಯಕ್ತಿಗತ ಮತಗಳಿರ್ಬೋದು, ಇವೆಲ್ಲವನ್ನು ಮೀರಿಕೊಂಡು ಸಮಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಆ ಬಾಲಗಂಗಾಧರ ತಿಲಕ್ ಅವರ ಚಿಂತನೆಯಂತೆ ನಾವು ಗಣೇಶೋತ್ಸವ ಮಾಡ್ತಾ ಇರುವ ಇವತ್ತು ಕ್ರೈಸ್ತ ಬಂಧುಗಳು ಕಳೆದ ಅನೇಕ ದಶಕಗಳಿಂದ ನಮ್ಮಲ್ಲಿಗೆ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಗಣೇಶನ ಅನುಗ್ರಹದಿಂದ ಎಲ್ಲವೂ ಕೂಡ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಿ, ದೇಶದ ಅಭಿವೃದ್ಧಿ ನೈಜ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು